ನಮ್ಮ ಅದು ಹೋಯ್ತು. ಅದೇ ನಾನು ಅದಕ್ಕೆ ಸ್ವಲ್ಪ ನೋಡಿ, ನಾನು ನನ್ನ ಸ್ಪೀಕರ್ ಸ್ಥಾನದ ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟದೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಎಷ್ಟೆಲ್ಲ ನನಗೆ ಜನರ ಮಧ್ಯೆ ಹೋಗಲಿಕ್ಕೆ ಕೆಲಸ ಮಾಡೋ ಸಾಧ್ಯವಿದೆಯಾ ಆ ಕೆಲಸ ಎಲ್ಲ ನಾನು ಕೂಡ ಮಾಡ್ತೇನೆ. ನಾನು ಸ್ಪೀಕರ್ ಅಂತ ಹೇಳಿಕೊಂಡು ನನಗೆ ನನ್ನಷ್ಟೇ ಒಂದು ಲಿಮಿಟ್ ಹಾಕಿ ನಾನೇ ಒಳಗಡೆ ಕೂತ್ಕೊಂಡು ನಾನು ಹೊರಗಡೆ ಹೋಗದೆ ನನ್ನಷ್ಟಕ್ಕೆ ನಾನು ಅದರ ಒಂದು ಸ್ಥಾನದ ನಾನು ಅಥವಾ ಎಕ್ಸ್ಟ್ರಾ ಅದನ್ನು ಕಾಪಾಡಿಕೊಂಡು ಬಂದರೆ ಆವಾಗ ಕೆಲವೊಂದು ಸಮಸ್ಯೆ ಆಗ್ತದೆ. ನಾನು ಇಲ್ಲಂತ ಹೇಳೋದಿಲ್ಲ, ಯಾಕೆ ಸ್ಪೀಕರ್ ಆದ ನಂತರ ಅದರ ಡೆಕೋರಮ್ ಕೂಡ ಇವತ್ತು ಮೇಂಟೈನ್ ಮಾಡಬೇಕಾಗ್ತದೆ. ಅದು ಸಂಪೂರ್ಣವಾಗಿ ನಾವು ಅದನ್ನು ಮಾಡಲಿಕ್ಕೆ ಹೋದರೆ ನೀವು ಹೇಳಿದಾಗೆ ಕ್ಷೇತ್ರ ಜನರ ಮಧ್ಯೆ ಓಡಾಡುವಂಥದ್ದು ಮತ್ತು ಕ್ಷೇತ್ರ ಮಧ್ಯೆ ಕೆಲಸ ಮಾಡುವಂಥ ವಿಚಾರಗಳು ಕೆಲವು ಸಮಸ್ಯೆಗಳು ಬರ್ಬೋದು. ಅದಕ್ಕಾಗಿ ನಾನು ಅದನ್ನು ಯಾವುದನ್ನು ಕೂಡ ಇಟ್ಕೊಳ್ಳಿಲ್ಲ. ನಾನೇನಿದೆ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸರಿಯಾಗಿ ಕೆಲಸ ಮಾಡಬೇಕು. ಸ್ಪೀಕರ್ಗೊಂದು ಲಿಮಿಟ್ ಇದೆ, ಆ ಒಂದು ಲಕ್ಷ್ಮಣ ರೇಖೆ ಇದೆ, ಅದನ್ನು ಬಿಟ್ಟು ನಾನು ಯಾವುದೇ ವಿಚಾರ ನಾವು ಮಾಡಬಾರ್ದು. ಅದು ಬಿಟ್ಟು ಅದರ ಸ್ಪೀಕರ್ ಸ್ಥಾನಕ್ಕೆ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಎಲ್ಲ ಕಡೆಗೆ ಹೋಗುವಂಥದ್ದು, ಎಲ್ಲ ಕಾರ್ಯಕ್ರಮ ಭಾಗವಹಿಸುವಂಥದ್ದು ಮತ್ತು ಯಾರು ಕರೆದ್ರೂ ಕೂಡ ಟೈಮ್ ಇದರಲ್ಲಿ ಹೋಗಿ, ಅದು ಸಣ್ಣದಿರಲಿ ದೊಡ್ಡದಿರಲಿ ಹೋಗಿ ಬರುವಂಥ ಒಂದು ವ್ಯಕ್ತಿತ್ವನ ಅದು ಈಗ ಕೂಡ ಉಳಿಸಿಕೊಂಡು ಬಂದಿದೆ. ಮುಂಚೆ ಜಾಸ್ತಿ ಇತ್ತು, ಈಗ ಒಂದು 25% ಕಟ್ ಡೌನ್ ಮಾಡಬೇಕಾಗ್ತದೆ. ಮುಂಚೆ ನಾವು ಅಲ್ಲಿ ಗೂಡಂಗಲ್ಲಿ ನಿಂತು ಕೂಡ ಚಹಾ ಕುಡಿತಾ ಇದ್ದೆವು. ಈಗ ಗೂಡಂಗಲ್ಲಿ ಚಹಾ ಕೊಡ್ಲಿಕ್ಕೆ ಆಗು, ಯಾಕಂತ ಹೇಳಿದರೆ ಅಲ್ಲಿ ಕಾರ್ ಪೊಲೀಸ್ ಅವರಲ್ಲಿ ನೋಡುವಾಗ ಇದು ಊರವರೆಲ್ಲ ಗೊತ್ತಾಗ್ತದೆ, ಮತ್ತು ಅವನಿಗೆ ಸಮಸ್ಯೆ ಆಗ್ತದೆ. ಪಾಪ ನಾನು ನಿನ್ನೆ ನಮ್ಮ ಆತ್ಮ ಮಿತ್ರ ಇದ್ದ ದಿನೇಶ್ ಪೂಜಾರಿ ಅಂತೇಳಿ ಬಂಟ್ವಾಳದಲ್ಲಿ, ಅದು ಸಣ್ಣ ಒಂದು ಗೂಡಂಗಡಿ ಥರವೇ ಇದೆ, ಸಣ್ಣ ಅಂಗಡಿ ರೋಡ್ ಸೈಡಲ್ಲಿ. ನಾನು ಬೆಳ್ತಂಗಡಿ ಹೋಗುವವನು, ನಾನು ಅಲ್ಲಿ ಬಂದು ಎಲ್ಲ ಯಾವಾಗಲ ಹೋಗ್ತಾಯಿದ್ದೆ, ಅಲ್ಲಿ ಬಂದು ಹೋಗ್ತಂತ ಹೇಳಿ ಕರೆದಿದ್ದ, ಬರಲೇಬೇಕಂತೇಳಿ. ಆಯ್ತು ಬಂದು ಹೋಗ್ತಂತ ನಾನು ಹೇಳಿದ್ದೆ. ಮತ್ತೆ ಪಾಪ ಅವನಿಗೇನಾಗಿದೆ, ನಾನು ಅಲ್ಲಿ ಹೋಗುವಾಗ 8:30 ಗಂಟೆ ಆಗಿದೆ. ನಾನು ಹೋಗೋ ಮುಂಚೆ ಅಲ್ಲಿ ಪೊಲೀಸೆಲ್ಲ ನಿಂತಿದ್ರು. ಅಲ್ಲಿಗೆ ಬರುವ ಲಾರಿಯವರು, ಕಲ್ಲಿನವರು, ಮರಳ ಒಬ್ಬರು ನಿಲ್ಲಿಸಲ್ಲ, ಸೀದಾ ಹೋಗೋದಂತೆ. ಇವನ್ ಯಾವ ಪರ್ಮನೆಂಟ್ ಇದು ಮಾಡಲಿಕ್ಕೆ ಬರ್ತಾರೆ ಅವರೆಲ್ಲ ಕೂಡ ಗಾಡಿಯಲ್ಲಿ ಇದು ಪೊಲೀಸ್ ಇದ್ದಾರೆ ಅಂತೇಳಿ ಸೀದಾ ಹೋಗೋದೆ ಲಾರಿಯವರು, ಟಿಂಬರ್ನವರು, ಅವರು ಇವರೆಲ್ಲ. ಸೊ ಇವನ ಪರ್ಮನೆಂಟ್ ಗಿರಾಕಿಗಳು ಅವತ್ತು ಇದೇನೊಂದು ಪೊಲೀಸ್ ಅಂತೇಳಿ ಹೋಗೋದು. ಕಡೆಗೆ KIB ಅವರು ಯಾವಾಗಲೂ ಟೀ ಕುಡಿದುವಾಗ ಲೈನ್ ಮ್ಯಾನ್ಗಳಿದ್ರು 4 ಜನ, ಅವರು ಕೂಡ ಅಂದಾಜಲ್ಲಿ ಆ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಂತೆ. ಕರೆದಿದ್ದು ನಮ್ಮದೇ ಜನ ಮಾರ ಬರಲಿ ಚಹಾ ಪಡೆದ ಪೋಲೆ ಅಂತೇಳಿ ಕರೆದು ಕೂತು ಕಲಿಸುತ್ತೆ. ಸೊ ಈ ರೀತಿಯ ಸಮಸ್ಯೆ ಕೂಡ ಕೆಲವರಿಗೆ ಇಲ್ಲ ಅಂತಲ್ಲ. ಅದಕ್ಕಾಗಿ ಅದನ್ನು ಸ್ವಲ್ಪ ಅಲ್ಲಿ ಎಷ್ಟು ಸಾಧ್ಯವಿದೆಯಾ ಅದನ್ನು ಆದಷ್ಟು ಕಡಿತಗೊಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ.